ಏರುವೈಲಿನ ದಿಡ್ಡು ಪ್ರಭಾಕರ ಪೂಜಾರಿಯವರ ಗದ್ದೆಯಲ್ಲಿ ಹಿರಿಯ ಮಹಿಳೆ ಯಮುನಕ್ಕನ ಪ್ರಾರ್ಥನದ ಪದಗಳಿಗೆ ಸ್ವರವಾಗಿ ಕುಪ್ಪೆ ಪದವಿನ ಕಾವೇರಿ ವಿದ್ಯಾಲಯದ ವಿದ್ಯಾರ್ಥಿಗಳು ನೇಜಿನೆಟ್ಟು ಕೆಸರಿನ ಗದ್ದೆಯಲ್ಲಿ ಕುಣಿದು ಕುಪ್ಪಳಿಸಿ ಸಂಭ್ರಮವನ್ನ ಪಟ್ಟರು. ಪ್ರಗತಿಪರ ಕೃಷಿಕರಾದ ಪ್ರಭಾಕರ ಪೂಜಾರಿಯವರು ತಮ್ಮ ಗದ್ದೆಗಳನ್ನು ಉಳುಮೆ ಮಾಡಿ ನಾಟಿಗೆ ಹದ ಮಾಡಿ ಇಟ್ಟಿದ್ದರು. ಮಂಗಳವಾರ ಬೆಳಗ್ಗೆ ವಿದ್ಯಾರ್ಥಿಗಳು ನೇಜಿಯ ಸೂಡಿಯೊಂದಿಗೆ ಕೆಸರು ಗದ್ದೆಗೆ ಇಳಿದು ಪ್ರಭಾಕರ ಮತ್ತು ಯಮುನಕ್ಕನವರ ಮಾರ್ಗದರ್ಶನದಲ್ಲಿ 180 ವಿದ್ಯಾರ್ಥಿಗಳು, ಮುಖ್ಯ ಶಿಕ್ಷಕಿ ಹಾಗೂ ಸಹ ಶಿಕ್ಷಕರು 2 ಗದ್ದೆಯಲ್ಲಿ ನಾಟ್ಯನ ಮಾಡಿದ್ರು. ದೀಪ ಬೆಳಗಿಸಿ ಕಾರ್ಯಕ್ರಮವನ್ನ ಏರುವೈಲು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ, ನಿಕಟಪೂರ್ವ ಸದಸ್ಯ ವಲೇರಿಯನ್ ಕುಟಿನ್ನ ಉದ್ಘಾಟಿಸಿದ್ರು. ಈ ವೇಳೆ ಮಾತನಾಡಿದ ಪ್ರಗತಿಪರ ಕೃಷಿಕರಾದ ಪ್ರಭಾಕರ ಪೂಜಾರಿಯವರು, ಕೃಷಿ ಯಾವತ್ತೂ ರೈತರಿಗೆ ನಷ್ಟವನ್ನ ಮಾಡುವುದಿಲ್ಲ. ಹೆಚ್ಚು ಕೆಲಸವನ್ನ ಕೃಷಿ ಬಯಸುತ್ತದೆ. ವೈಜ್ಞಾನಿಕ ಮತ್ತು ಇಂದಿನ ತಾಂತ್ರಿಕತೆಯನ್ನ ಬಳಸಿ ಕೃಷಿ ಮಾಡಿದ್ದಲ್ಲಿ ಹೆಚ್ಚಿನ ಲಾಭವನ್ನ ಪಡೆಯಲು ಸಾಧ್ಯ ಎಂದರು. ಅಕ್ಕಿ ನಾವು ಊಟ ಮಾಡುತ್ತೇವೆ, ಅಕ್ಕಿ ಎಲ್ಲಿಂದ ಬರುತ್ತದೆ, ಅದನ್ನು ಹೇಗೆ ಉತ್ಪಾದಿಸುವುದು ಎಂಬುದರ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಬೇಕಾದ್ರೆ ನಾವು ಇಂತಹ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳಿಗೆ ತಿಳಿಸುವುದು ಉತ್ತಮ. ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ದಿಡ್ಡು ಧರ್ಮರ ಸುಳ್ಳಾಯ ಕೊಡಮಣಿತಾಯ ಎಂಬಂಥ ಮೂಲ ದೇವಸ್ಥಾನದ ಎದುರಿನ ಗದ್ದೆಯಲ್ಲಿ ಮಕ್ಕಳಿಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಹಿರಿಯರು ಮಾಪಕವಾಗಿ ಬಳಸುತ್ತಿದ್ದ ಪಾವು, ಸೇರು, ಕಳಸಿಗೆ ಮತ್ತು ಅಕ್ಕಿಮುಡಿಯ ಬಗ್ಗೆ ಈ ವೇಳೆ ವಿವರಿಸಿದ್ರು. ಭತ್ತದ ಬಗ್ಗೆ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಪ್ರಗತಿಪರ ಕೃಷಿಕರಾದ ಪ್ರಸಾದ್ ಶೆಟ್ಟಿ ಅವರು ಉತ್ತರಿಸಿದ್ರು. ಸಾಯುವುದಿಲ್ಲ ಯಾಕೆ? ಸಾಯುವುದಿಲ್ಲ ಅಂತ ಹೇಳಿಲ್ಲ, ಸಾಯ್ತದೆ. ಆದರೆ ಸ್ವಲ್ಪ ತಡ್ಕೊಳ್ಳುವಂಥ ಶಕ್ತಿ ಅದಕ್ಕಿದೆ. ಯಾಕಂತ ಹೇಳಿದ್ರೆ ಇದು ನೀರನ್ನೇ ಆಶ್ರಯಿಸಿ ಬೆಳೆ ಆಗೋದ್ರಿಂದ ಇದು ಒಂದು ವಾರ ನೀರು ಇದರ ಮೇಲೆ ನಿಂತರೂ ಕೂಡ, ಈಗ ನಾವು ಪಟ್ಲ ಗದ್ದೆಗಳಲ್ಲೆಲ್ಲ ನೇತ್ರಾವತಿ ನದಿ ತೀರ ಯಾವುದಿದೆ ಆ ಕಡೆಯೆಲ್ಲ ನಾವು ನೋಡುವಾಗ ಒಂದೊಂದು ವಾರ ಕೂಡ ಅಲ್ಲಿ ನೀರು ಬಂದು ನಿಲ್ತದೆ. ಆದರೆ ಮತ್ತೆ ನೀರು ಇಳಿದು ಹೋದಾಗ ಅದು ಏನಾಗುವುದಿಲ್ಲ. ಹಾಗಾಗಿ ಇದಕ್ಕೆ 1 ವಾರ 10 ದಿವಸ ನೀರನ್ನು ತಡ್ಕೊಳ್ಳುವಂಥ ಶಕ್ತಿ ಭತ್ತಕ್ಕಿದೆ. ಈ ವೇಳೆ ಮಾತನಾಡಿದ ವಿದ್ಯಾರ್ಥಿಗಳಾದ ನಿಶ್ಚಿತ ಮತ್ತು ನಿಶಾಂತ್, ರೈತರ ಕಷ್ಟ ಏನೆಂದು ಇವತ್ತು ಅರ್ಥವಾಗಿದೆ. ನಾವು ವಿದ್ಯಾರ್ಥಿಗಳು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ವಿನಂತಿಸಿಕೊಳ್ಳುತ್ತೇವೆ. ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಅವರು ಬೆಳೆಯುವ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರೆಯುವಂತೆ ಮಾಡಬೇಕು. ಉತ್ತಮವಾದ ನೀರಾವರಿ ಮತ್ತು ಇತರ ಸೌಲಭ್ಯ ಒದಗಿಸಿಕೊಡಬೇಕು ಎಂದು ವಿನಂತಿಸಿಕೊಳ್ಳುತ್ತೇವೆ ಎಂದರು. We request you to please help them. Please make sure that farmers get fair price for their crops, better irrigation and quick help when the crop is damaged. They work very hard day and night to give us food. But they told us about 3 major problems. First one, high cost of seeds and fertilizer. Second, lack of water. And third, crop loss due to heavy rain. ಈ ವೇಳೆ ಸ್ಥಳೀಯರಾದ ಧರ್ಮಣ ಪೂಜಾರಿ, ಲಕ್ಷ್ಮಣ್ ಮಧುವನಗಿರಿ, ವಿದ್ಯಾಲಯದ ಸಹ ಶಿಕ್ಷಕರು, ದೈಹಿಕ ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು.